ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಟ್ಟೆಗಳ ವಿಚಾರದಲ್ಲಿ ನಾರಿ ಮಣಿಯರ ಮನಗೆಲ್ಲುವುದು ಅಂತ ಹೇಳಿದರೆ ಅದು ಸಾರಿ. ಶುಭ ಸಮಾರಂಭ ಹಬ್ಬ ಇತ್ತು ಅಂತ ಹೇಳಿದರೆ ಅದಕ್ಕೆ ಪರ್ಫೆಕ್ಟ್ ಆಗಿರೋದು ಅಂತ ಹೇಳಿದರೆ ಸಾರಿ ಬೇಕೇ ಬೇಕು. ಅದರಲ್ಲಿ ಕೂಡ ನಮ್ಮ ಬಜೆಟ್ ಫ್ರೆಂಡ್ಲಿ ಆಗಿ ವೆರೈಟಿ ಆಗಿರುವಂಥ ಜರಿ ಸಾರಿ, ಫ್ಯಾನ್ಸಿ ಸಾರಿ, ಹೀಗೆ ಸಾರಿಗಳು ಬೇಕು ಅಂತ ಹೇಳಿದರೆ ಸದ್ಯಕ್ಕೆ ನೀವು ವಿಸಿಟ್ ಮಾಡಬೇಕಾಗಿರುವಂಥದ್ದು PSR ಸಾರೀಸ್ಗೆ. ಎಸ್, ನಮ್ಮ ಪುತ್ತೂರಿನ ಅರುಣ ಕಲಾ ಮಂದಿರದಲ್ಲಿ PSR ಸಿಲ್ಕ್ಸ್ನವರ ಸಾರಿಗಳ ಪ್ರದರ್ಶನ ಹಾಗೆಯೇ ಮಾರಾಟ ನಡೀತಾ ಇದೆ. ಎಸ್, ಹಾಗಾದರೆ ಬನ್ನಿ, ಇಲ್ಲಿರುವಂಥ ಸಾರಿ ಯಾವ ರೀತಿ ಆಗಿದೆ, ಯಾವೆಲ್ಲ ಕಲೆಕ್ಷನ್ಗಳಿದೆ, ರೇಟ್ ವೈಸ್ ಯಾವ ರೀತಿ ಆಗಿದೆ, ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ. ಸಾರಿ ಅಂತ ಬಂದಾಗ ಅಲ್ಲಿ ನಾರಿಮಣಿಯರ ಹಾಜರಿ ಇದ್ದೇ ಇರುತ್ತೆ ಅಲ್ವಾ. PSR ಸಿಲ್ಕ್ ಸಾರಿ ಮೇಳ ಮತ್ತು ಮಾರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾರಿಮಣಿಯರು ಬಂದು ತಮಗೆ ಇಷ್ಟವಾಗುವಂಥ ಸಾರಿಯನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ಸಾರಿ ರೇಟ್ ಪ್ರಾರಂಭ ಆಗ್ತಾ ಇರುವಂಥದ್ದು ಕೇವಲ 280 ರೂಪಾಯಿಯಿಂದ ಇಲ್ಲಿಂದ ಪ್ರಾರಂಭವಾಗಿ 10,000ವರೆಗಿನ ಸಾರಿಗಳು ಇಲ್ಲಿ ನಿಮಗೆ ಸಿಗ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು, ಈ ರಾದಲ್ಲಿರುವಂಥ ಎಲ್ಲ ಸಾರಿಗಳು ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು ಕೇವಲ 280ರ ಬೆಲೆಗೆ. 280ರ ಬೆಲೆಯಿಂದ ಇಲ್ಲಿ ನಿಮಗೆ ಸಾರಿ ರೇಟ್ ಪ್ರಾರಂಭ ಆಗ್ತಾ ಇರುವಂಥದ್ದು. ಬ್ಯೂಟಿಫುಲ್ ಆಗಿರುವಂತಹ ಸಾರಿಗಳು, ಕ್ವಾಲಿಟಿ ಆಗಿರುವಂತಹ ಸಾರಿಗಳನ್ನು ನೀವು ಇಲ್ಲಿ ನೋಡ್ಬೋದಾಗಿದೆ. ಹಾಗಾಗಿ PSR ಸಿಲ್ಕ್ ಮಂಗಳೂರಿನಲ್ಲಿರುವಂಥದ್ದು ಪುತ್ತೂರಿಗೆ ಯಾವಾಗ ಎಂಟ್ರಿ ಕೊಡುತ್ತೆ ಅಂತ ಕಾಯ್ತಾ ಇದ್ರು. ಬೇರೆ ಬೇರೆ ಭಾಗಗಳೆಲ್ಲ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಮಾಡಿ ಇದೀಗ ಪುತ್ತೂರಿಗೆ ಎಂಟ್ರಿ ಕೊಟ್ಟಾಗ ಇಲ್ಲಿ ಕೂಡ ಹಾಗೇನೆ ಜನವೋ ಜನ, ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ನಮಗೆ ಇಷ್ಟವಾಗುವಂಥ ಸಾರಿಯನ್ನು ಪರ್ಚೇಸ್ ಮಾಡ್ತಿದ್ದಾರೆ. ಕೆಲವೊಂದಿಷ್ಟು ಹೆಂಗಳೆಯರಿಗೆ ಡೈಲಿ ಆಫೀಸ್ಗೆ ಹೋಗಬೇಕಾದ್ರೆ ಸಾರಿನೇ ವೇರ್ ಮಾಡಬೇಕು ಅಂತ ಇರುತ್ತೆ. ಇನ್ನೊಂದಿಷ್ಟು ಟೀಚರ್ಸ್ಗಳಿಗೆ ಕೂಡ ಹಾಗೇನೆ ಸಾರಿ ಬೇಕೇ ಬೇಕಾಗುತ್ತೆ. ನೀವು ಈಗ PSR ಸಾರಿ ಮೇಳಕ್ಕೆ ಬಂದ್ರಿ ಅಂತ ಹೇಳಿದರೆ ಇಲ್ಲಿ ನಿಮಗೆ ಡಿಸ್ಕೌಂಟಲ್ಲಿ ಕೂಡ ಸಾರಿ ಸಿಗ್ತಾ ಇದೆ. ನಾನು ಇದನ್ನ ಮುಂಚೆ ಕೂಡ ಹೇಳಿದೆ, 280 ರೂಪಾಯಿಯಿಂದ ಇಲ್ಲಿ ಸಾರಿ ರೇಟ್ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳಿ. ಇದರ ಜೊತೆಗೆ ಇಲ್ಲಿ ನೀವು ಸಾರಿಯನ್ನು ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದರೆ ಅಪ್ ಟು 50% ಕೂಡ ಡಿಸ್ಕೌಂಟ್ನಲ್ಲಿ ಸಾರಿ ಸಿಗ್ತಾ ಇದೆ. ಮದುವೆ ಶುಭ ಸಮಾರಂಭ ಇದೆ ಅಂತ ಹೇಳಿದಾಗ ಜರಿ ಸಾರಿ ಬೇಕೇ ಬೇಕು. ಇವಾಗಿನ ಸ್ಟೈಲಲ್ಲಿರುವಂತಹ ಜರಿ ಸಾರಿಯನ್ನು ನಾವು ವೇರ್ ಮಾಡಿದ್ವಿ ಅಂತ ಹೇಳಿದರೆ ಫಂಕ್ಷನ್ನಲ್ಲಿ ಎಲ್ಲರ ಕಣ್ಣು ಕೂಡ ನಮ್ಮ ಮೇಲೇ ಇರುತ್ತೆ ಅಲ್ವಾ. PSR ಸಾರಿ ಸಿಲ್ಕ್ಸ್ನಲ್ಲಿ ನಿಮಗೆ ಬ್ಯೂಟಿಫುಲ್ ಆಗಿರುವಂಥ ಇವಾಗಿನ ಟ್ರೆಂಡಲ್ಲಿರುವಂತಹ ಸಾರಿಗಳ ಕಲೆಕ್ಷನನ್ನು ನೋಡಿದಷ್ಟು ಮುಗಿಯದ ರೀತಿಯಲ್ಲಿ ಸಿಗ್ತಾ ಇದೆ. ನೋಡ್ಬೋದು ನೀವು ಯಾವ ರೀತಿಯಾಗಿ ಇದೆ ಅಂತ ಹೇಳಿ. ಪ್ರತಿಯೊಂದು ಕೂಡ ಕಲರ್ ವೈಸ್ ಆಗಿರ್ಬೋದು, ಡಿಸೈನ್ ವೈಸ್ ಆಗಿರ್ಬೋದು, ಕ್ವಾಲಿಟಿ ವೈಸ್ ಆಗಿರ್ಬೋದು, ಸೂಪರ್ ಅನ್ನೋ ರೀತಿಯಾಗಿದೆ. ಹಾಗಾಗಿ ಇಲ್ಲಿಗೆ ಬಂದವರು ಒಂದು ಸಾರಿಯನ್ನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಬಂದರೆ ಖಂಡಿತವಾಗ್ಲೂ 4-5 ಸಾರಿಯನ್ನು ಪರ್ಚೇಸ್ ಮಾಡ್ಕೊಂಡು ಹೋಗ್ತೀರಾ. ಅಷ್ಟೊಂದು ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಈ ಸಾರಿ ನಾನು ಆವಾಗ ಹೇಳಿದೆ ಅಲ್ವಾ, 10,000ವರೆಗೆ ರೇಟ್ ಇದೆ ಅಂತ. ಇವೆಲ್ಲವೂ ಕೂಡ ನಿಮಗೆ 10,000 ಬೆಲೆಯ ರೇಂಜ್ನಲ್ಲಿ ಇರುವಂತಹ ಸಾರಿಗಳು. ಇವೆಲ್ಲವೂ ಕೂಡ ನಿಮ್ಮ ಫಂಕ್ಷನ್ಗೆ ಪರ್ಫೆಕ್ಟ್ ಆಗಿರುವಂತಹ ಚಾಯ್ಸ್. ಸೆಮಿ ಸಿಲ್ಕ್ ಸಾರಿ, ಕಾಟನ್ ಸಾರಿ, ಪ್ಯೂರ್ ಕಾಟನ್ ಸಾರಿ, ಜರಿ ಸಾರಿ, ಹೀಗೆ ವೆರೈಟಿ ಆಗಿರುವಂತಹ ಸಾರಿಗಳು ನಿಮಗೆ PSR ಸಿಲ್ಕ್ ಸಾರೀಸ್ ಮಾರಾಟ ಹಾಗೂ ಪ್ರದರ್ಶನದಲ್ಲಿ ಸಿಗ್ತಾ ಇರುವಂಥದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ತಮಗಿಷ್ಟವಾಗುವಂತಹ ಸಾರಿಯನ್ನು ಒಂದೇ ಸೂರಿನಡಿಯಲ್ಲಿ ತಮಗೆ ಬೇಕಾಗಿರುವಂಥ ಸಾರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನೀವು ಕೂಡ ಈ ಸಾರಿ ಮೇಳಕ್ಕೆ ಬರಬೇಕು. ಪ್ರತಿದಿನ ಕೂಡ ಅಂದರೆ 4 ದಿನ ಕೂಡ ಬೆಳಗ್ಗೆ 10 ಗಂಟೆಗೆ ಓಪನ್ ಆದರೆ ರಾತ್ರಿ 8 ಗಂಟೆಯವರೆಗೆ ತೆರೆದಿರುತ್ತೆ. ಹಾಗಾಗಿ ನೀವು ಕೂಡ ಬಂದು ಇಲ್ಲಿಂದ ಸಾರಿಯನ್ನು ನಿಮ್ಮದಾಗಿಸ್ಕೊಳ್ಳಿ. ಇಲ್ಲಿರುವಂಥ ಪ್ರತಿಯೊಂದು ಸಾರಿ ಕೂಡ ಬೆಸ್ಟ್ ಕ್ವಾಲಿಟಿಯಲ್ಲಿದೆ. ಇಲ್ಲಿಗೆ ಜನ ಬರ್ತಾ ಇದ್ದಾರೆ, ಸಾರಿಯನ್ನು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸಾರಿ ಖಾಲಿ ಆಗ್ತಾ ಇದ್ದ ಹಾಗೇನೆ ಹೊಸ ಸಾರಿಗಳು ಕೂಡ ಆ್ಯಡ್ ಆಗ್ತಾ ಇರುವಂಥದ್ದು. ಇನ್ನೊಂದು ಮೇಯ್ನ್ ಆಗಿ ಏನು ಅಂತ ಕೇಳಿದ್ರೆ, ಇಷ್ಟೊಂದು ಜನ ಬಂದಾಗ ಸಾರಿಗಳನ್ನು ಅವರು ಹೇಗೆ ಬೇಕೋ ಹಾಗೆ ನೋಡ್ತಾರೆ. ಬಟ್ ಇಲ್ಲಿ ಅದನ್ನು ನೀಟಾಗಿ ಜೋಡಣೆ ಮಾಡಿ ಇಟ್ಟಿರುವಂಥದ್ದು. ನೀವು ಬರ್ತೀರಾ ಅಂತ ಹೇಳಿದರೆ ನಿಮಗೆ ಇಷ್ಟವಾಗುವಂತಹ ಸಾರಿಯನ್ನು ನೀವು ಪ್ರೀತಿಯಿಂದ ತಗೊಂಡು ಹೋಗಬೇಕು ಅಂತ ಹೇಳಿದರೆ ಸಾರಿಯನ್ನು ನೋಡಿದಾಗ ನೀಟಾಗಿ ಕಾಣಬೇಕು. ನೀವು ಇಲ್ಲಿಗೆ ಬಂದಾಗ ವೆರೈಟಿ ಆಗಿರುವಂತಹ ಸಾರಿಯನ್ನು ತುಂಬಾ ನೀಟಾಗಿ ಕೂಡ ಜೋಡಣೆ ಮಾಡಿ ಇಟ್ಟಿರುವಂಥದ್ದು. ಹಾಗಾಗಿ ನೀವು ಇಲ್ಲಿಗೆ ಬಂದ್ರಿ ಅಂತ ಹೇಳಿದರೆ ಸುಲಭವಾಗಿ ನಿಮ್ಗೆ ಇಷ್ಟವಾಗುವಂಥ ಕಲರ್ನಲ್ಲಿ, ಡಿಸೈನ್ನಲ್ಲಿ ನಿಮ್ಮ ಸಾರಿಯನ್ನು ನಿಮ್ಮದಾಗಿಸ್ಕೊಳ್ಬೋದಾಗಿದೆ.
ಪ್ರದರ್ಶನ ಹಾಗೂ ಮಾರಾಟ ಮೇಳದ ಪುತ್ತೂರಿನ ಸ್ಟಾಲ್ ಮ್ಯಾನೇಜರ್ ಆಗಿರುವಂತ ಮಲ್ಲಿಕಾರ್ಜುನ್ ಅವರಿದ್ದಾರೆ. ಬರೀ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಪುತ್ತೂರಿನಲ್ಲಿ PSR ಎಂಟ್ರಿ ಕೊಟ್ಟಿದೆ. ಹೇಗಿದೆ ಫಸ್ಟ್ ಡೇ ಜನರ ರೆಸ್ಪಾನ್ಸ್? ಮಾರ್ನಿಂಗ್ ಇಂದ ತುಂಬಾ ಕಸ್ಟಮರ್ ಬರ್ತಾ ಇದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಇದೆ. ಅವ್ರು ಗ್ರಾಹಕರಿಗೆ ಬೇಕಂತ ಸ್ಯಾರೀಸ್ ಎಲ್ಲ ಅವರಿಗೆ ಖುಷಿಯಾಗಿ ಪರ್ಚೇಸ್ ಮಾಡಿ ಹೋಗ್ತಾ ಇದ್ದಾರೆ. ಎಷ್ಟು ವೆರೈಟಿ ಸಾರಿ ಇದೆ ಅಂತ? ನಮ್ಮಲ್ಲಿ ತುಂಬಾ ವೆರೈಟೀಸ್ ರೇಷ್ಮೆ ಮತ್ತೆ ರೇಷ್ಮೆ ಮಿಕ್ಸ್, ಕಾಟನ್, ಸಿಲ್ಕ್ ಕಾಟನ್, ಡೈಲಿ ವೇರ್ಸ್, ಆಫೀಸ್ ವೇರ್ಸ್ ಮತ್ತೆ ಫಂಕ್ಷನ್ಸ್ ವೇರ್ಸ್ ಎಲ್ಲ ತರದ ಸ್ಯಾರಿ ನಮ್ಮಲ್ಲಿ ಉಂಟು. ಈ ಸ್ಟಾಲಲ್ಲಿ ಸಿಗುತ್ತೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರುತ್ತೆ? ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಇದೆ. 4 ದಿನ ಇದೆ. ಓಕೆ, PSR ಸಿಲ್ಕ್ ಇಲ್ಲಿಗೆ ಬಂದು ಇವಾಗ ಸಾರಿನ ಪರ್ಚೇಸ್ ಮಾಡಿದ್ರೆ ಡಿಸ್ಕೌಂಟ್ ಅಲ್ಲಿ ಕೂಡ ಸಾರಿ ಸಿಗ್ತಾ ಇದೆ? ಡಿಸ್ಕೌಂಟ್ ಅಲ್ಲಿ ಸೆಪರೇಟ್ ಒಂದು ಕೌಂಟರ್ ಇಟ್ಟಿದ್ದೇವೆ. ಡಿಸ್ಕೌಂಟ್ ಸ್ಯಾರೀಸ್ ಇದೆ, ಸೆಪರೇಟ್ ಒಂದು ಕೌಂಟರ್ ಅಲ್ಲಿ ಪರ್ಚೇಸ್ ಮಾಡಬೇಕು. ನೋಡಿದ್ರಲ್ಲ, PSR ಸಿಲ್ಕ್ ಸಾರೀಸ್ ಪ್ರದರ್ಶನ ಹಾಗೂ ಮಾರಾಟದಲ್ಲಿ ಯಾವೆಲ್ಲ ವೆರೈಟಿ ಆಗಿರುವಂತಹ ಸಾರಿಗಳು ಸಿಗ್ತಾ ಇದೆ ಅಂತ. ಇವತ್ತು ಪ್ರಥಮ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಸಾರಿಯನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. PSR ಸಿಲ್ಕ್ ಸಾರಿ ಪ್ರದರ್ಶನ ಹಾಗೂ ಮಾರಾಟ ಒಟ್ಟು 4 ದಿನ ಇರುತ್ತೆ. ಇವತ್ತು ಪ್ರಥಮ ದಿನ ಅಂದರೆ ಫೆಬ್ರವರಿ 13ನೇ ತಾರೀಕಿನಂದು ಪ್ರಾರಂಭವಾಗಿರುವಂಥದ್ದು. ಫೆಬ್ರವರಿ 16ನೇ ತಾರೀಕಿನವರೆಗೆ ಇರುತ್ತೆ. ಬೆಳಗ್ಗೆ 10 ಗಂಟೆಗೆ ಓಪನ್ ಆದರೆ ರಾತ್ರಿ 8 ಗಂಟೆ ತನಕ ಇರುತ್ತೆ. ಹಾಗಾಗಿ ನೀವು ಯಾವುದೇ ಟೈಮ್ನಲ್ಲಾದರೂ ಬಂದು ಇಲ್ಲಿಂದ ಸಾರಿಯನ್ನು ಪರ್ಚೇಸ್ ಮಾಡ್ಬೋದಾಗಿದೆ. MRP ರೇಟಲ್ಲಿ ಸಾರಿ ಇರುವಂಥದ್ದು. ಅದರ ಜೊತೆಗೇನೆ ಸ್ಪೆಷಲ್ ಆಫರ್ನಲ್ಲಿ ಕೂಡ ಇಲ್ಲಿ ನಿಮಗೆ ಸಾರಿ ಸಿಗ್ತಾ ಇದೆ. ಕ್ವಾಲಿಟಿ ಆಗಿರುವಂಥ ಬೆಸ್ಟ್ ಸಾರಿಗಳು ಬೇಕು ಅಂತ ಹೇಳಿದರೆ ಸದ್ಯಕ್ಕೆ ನೀವು ವಿಸಿಟ್ ಮಾಡಬೇಕಾಗಿರುವಂಥದ್ದು ನಮ್ಮ ಪುತ್ತೂರಿನ ಅರುಣ ಕಲಾಮಂದಿರದಲ್ಲಿ ತೆರೆದುಕೊಂಡಿರುವಂತಹ PSR ಸಿಲ್ಕ್ ಸಾರಿಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ. ಬನ್ನಿ, ನಿಮ್ಗೆ ಇಷ್ಟವಾಗುವಂಥ ಸಾರಿಗೆನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಲತೀಶ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.